ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೆ. ಬಾಳದಾರಿಯಲ್ಲಿ ಕೈ ಹಿಡಿದು ನಡೆಸುವ ಬಂಧಗಳ ಶಕ್ತಿ ಅಪರಿಮಿತವಾದದ್ದು. ಮಗ್ಗಲು ಮುಳ್ಳುಗಳಂತೆ ಚುಚ್ಚುವ ಸಮಸ್ಯೆಗಳು ಹವನಿಸುತ್ತಿರುವಾಗಲಂತೂ ಇವುಗಳು ಸಲಹುವ ರೀತಿ ಪದಗಳಲ್ಲಿ ಹಿಡಿಯಲಾಗದು. ಇತ್ತಿತ್ತಲಾಗಿ ಸಂಬಂಧಗಳೇ ಮಾಯವಾಗುತ್ತಿದೆ ಅನ್ನುವ ಮಟ್ಟಿಗೆ ಬದುಕಿನ ಸವಾರಿ ನಡೆಸುತ್ತಿದ್ದೇವೆ. ದೂರ ದೂರ ಸರಿದು ನಿಂತು ಒಂದೊಂದು ಗೂಡಿನಲ್ಲಿ ಜೀವಿಸುತ್ತಿದ್ದೇವೆ. ಸಂಬಂಧಗಳ ಸವಿರುಚಿಯನ್ನು ಸವಿಯುವುದು ಕಚ್ಚಿತ್ತಾಗಿ ಬಿಟ್ಟಿದೆ. ಈ ಹಿಂದೆ ಸಂಬಂಧಗಳು ನಮ್ಮನ್ನು ಕೂಡು ಕುಟುಂಬದಲ್ಲಿ ಹಲವು ರೀತಿಯಲ್ಲಿ ಆವರಿಸುತ್ತಿದ್ದವು, ಇನ್ನಿಲ್ಲದಂತೆ ಪೋಷಿಸುತ್ತಿದ್ದವು. ಅಜ್ಜ ಅಜ್ಜಿಯರಿಂದ ನೀತಿ ಕಥೆಗಳು ಹೇಳಲ್ಪಡುತ್ತಿದ್ದವು. ಕೇಳಿರುವ ಕಥೆಗಳನ್ನು ಹೇಳಿ ಹೇಳಿ ಅರಿವಿನ ವಿಸ್ತಾರವನ್ನು ವಿಸ್ತರಿಸಿಬಿಡುತ್ತಿದ್ದವು. ಅವ್ವನಿಂದ ಲಾಲಿ ಹಾಡುಗಳು ಕೇಳಲು ಸಿಗುತ್ತಿದ್ದವು. ಸುತ್ತಲೂ ಆವರಿಸುತ್ತಿದ್ದ ಬಂಧಗಳು ನಮ್ಮ ನಡೆ ನುಡಿಗಳನ್ನು ತಿದ್ದಲು ಕಾದು ಕುಳಿತಂತೆ ಕಾಣುತ್ತಿದ್ದವು. ತಿದ್ದಿಸಿಕೊಳ್ಳಲು ಬೇಸರಿಸದ ಮನಗಳು ಅಲ್ಲಿದ್ದವು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮೈ ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಬಿಡುತ್ತಿತ್ತು. ಅದೊಂದು ಪರಿವೀಕ್ಷಣೆಯ ಪರಿಮಾಣವಾಗಿರಲಿಲ್ಲ, ಸಹಜ ಸಂಸ್ಕೃತಿಯ ಪ್ರಕೃತಿಯಾಗಿತ್ತು. ಸಂಭ್ರಮದ ಹಿಂದೆ ವ್ಯಥೆ ಕಾದಿರುತ್ತದೆ ಎನ್ನುತ್ತಾರೆ, ಆದರೆ ಅಲ್ಲಿ ಸಂಭ್ರಮವೇ ಜೀವನವಾಗಿತ್ತು. ಬಿಸಿಗೆ ಬೆಣ್ಣೆ ಕರಗಿದಂತೆ ಹಿರಿಯರ ಮಾತಿಗೆ ಕಿರಿಯರು ಕಿರಿಕಿರಿ ಮಾಡಿಕೊಳ್ಳದೆ ಕರಗಿಬಿಡುತ್ತಿದ್ದರು. ಕಾಲ ಬದಲಾದಂತೆ ಬಂಧಗಳು ಬಣ್ಣ ಕಳೆದುಕೊಳ್ಳುತ್ತಿವೆ. ಬೇಡದ ವಸ್ತುಗಳಂತೆ ಮೂಲೆ ಸೇರುತ್ತಿದೆ. ತಪ್ಪಿಸಿಕೊಂಡ ಕರ್ತವ್ಯವು ವಾಪಸ್ಸು ಮಾಡದ ಸಾಲದಂತೆ ಎನ್ನುತ್ತಾರೆ ಪ್ರಾಜ್ಞರು. ಹಾಗಿದ್ದರೆ ಬಂಧಗಳ ಸಾಲ ತೀರುವುದು ಹೇಗೆ? ಮೊದಲೆಲ್ಲ ಊರಿನಲ್ಲಿರುವ ಎಲ್ಲ ಜಾತಿ ಜನಾಂಗ ಧರ್ಮದವರು ಒಬ್ಬರಿಗೊಬ್ಬರು ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಬಾಳಿ ಬದುಕುತ್ತಿದ್ದರು. ಅಕ್ಕ ಅಣ್ಣ ಮಾವ ಅತ್ತೆ ಅನ್ನದೇ ಮಾತನಾಡುತ್ತಿರಲಿಲ್ಲ. ಇಂದು ಆ ಪದಗಳು ಮಕ್ಕಳಿಗೆ ತಿಳಿ ಹೇಳುವ ಪರಿಸ್ಥಿತಿ ಎದುರಾಗಿದೆ. ಹಿಂದೂ ಮುಸ್ಲಿಂ ಎನ್ನದೆ ಎಲ್ಲರೂ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದರು. ಸಡಗರದಿ ಕುಣಿದು ಕುಪ್ಪಳಿಸುತ್ತಿದ್ದರು. ನಾವೆಂಬ ಹಮ್ಮು ಬಿಮ್ಮು ತುಂಬ ಕಮ್ಮಿ. ಮನೆ ಯಜಮಾನನ ಮಾತು ದಾಟುವ ಧೈರ್ಯ ತುಂಬ ಕಮ್ಮಿ ಇತ್ತು. ಏಕೆಂದರೆ ಅದರಲ್ಲಿ ಅಷ್ಟು ತಾಕತ್ತಿತ್ತು, ನೈತಿಕ ಚೌಕಟ್ಟಿತ್ತು. ಮಿತಿ ಮೀರಿದ ಸ್ವಾರ್ಥಪರತೆಯೇ ಸಂಬಂಧಗಳ ಸೀಮಿತತೆಗೆ ಒಂದು ಪ್ರಮುಖ ಕಾರಣವೆಂದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಇನ್ನುಳಿದ ಕಾರಣಗಳ ಪಟ್ಟಿ ಮಾಡ ಹೊರಟರೆ ಹನುಮಂತನ ಬಾಲದಂತಾಗುತ್ತದೆ. ಬದುಕಿನ ವಿಭಿನ್ನ ಹಂತದಲ್ಲಿ ಎಲ್ಲವನ್ನ ಕಳೆದುಕೊಂಡು ದಿಕ್ಕೆಟ್ಟು ನಿಂತಾಗ ಕಳೆದು ಹೋಗಿದ್ದಕ್ಕೆ ಚಿಂತಿಸದಿರು, ಇನ್ನು ಮುಂದೆ ಪಡೆಯುವುದು ಸಾಕಷ್ಟಿದೆ ಎಂದು ಬಂಧಗಳು ತುಂಬಿದ ಹುರುಪು ಕೋಟಿ ರೂಪಾಯಿಗಳನ್ನು ನೀಡಿದರೂ ಸಿಗುವುದಿಲ್ಲ. ಚೆಲ್ಲಾಪಿಲ್ಲಿಯಾಗಿದೆ ಬದುಕು ಅನಿಸಿದರೆ ಅದಕ್ಕೆ ಭಯಗ್ರಸ್ತ ಮನಸ್ಸೇ ಮೂಲ. ಇಷ್ಟು ಸರಿಯಾಗಿ ಬದುಕನ್ನು ಕಟ್ಟಿಕೊಟ್ಟ ಬಂಧಗಳಿಗೆ ಮರೆಯದೆ ಕೃತಜ್ಞತೆ ಸಲ್ಲಿಸಬೇಕಾಗಿದೆ, ಅವುಗಳೊಂದಿಗೆ ಜೀವನ ಕಳೆಯುವುದರೊಂದಿಗೆ.